ದೇಶದಲ್ಲಿ ನಡೆಯುತ್ತಿರುವ ಲವ್ ಜಿಹಾದ್ ವಿರೋಧಿಸಿ ಪುತ್ತೂರಿನಲ್ಲಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆ ಮಂಗಳೂರು ವಿಭಾಗ ಮಾತೃ ಸಂಯೋಜಕ ಗಣರಾಜ್ ಭಟ್ಟಕೆದಿಲ, ನಿನ್ನೆ ಪುತ್ತೂರಿನಲ್ಲಿ ಹತ್ರಾಸ್ ಅತ್ಯಾಚಾರ ಖಂಡಿಸಿ ಯೋಗಿ ವಿರುದ್ಧ ಕೂಗಾಡಿದವರಿಗೆ ತಮ್ಮದೇ ಎಸ್ಡಿಪಿಐ ನಾಯಕನ ಪುತ್ರ ಮಾಡಿದ ಅತ್ಯಾಚಾರ ಇವರ ಕಣ್ಣಿಗೆ ಕಾಣಿಸಿಲ್ವಾ? ಅದರ ಬಗ್ಗೆ ಮಾತನಾಡೋಕೆ ಇವರ ನಾಲಿಗೆ ಹೊರಳಿಲ್ವಾ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಇದೇ ವೇಳೆ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಲವ್ ಜಿಹಾದ್ ಮತ್ತು ಅತ್ಯಾಚಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸಿ ಶಿಕ್ಷೆಯನ್ನ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರತಿಭಟನೆ ವಿರೋಧವೇ ವಿರೋಧ, ಕೂಗೆ ಕೂಗು. ಏನು ಅಂತ ಕೇಳಿದರೆ ಯೋಗಿ ಅವರ ವಿರುದ್ಧದ ಮಾತು. ಅವರು ಏನು ಮಾಡಿದರು? ಅವರು ಎಲ್ಲಿದ್ದಾರೆ? ಯೋಗಿ ಅವರ ಆ ಪ್ರದೇಶದಲ್ಲಿ ಅತ್ಯಾಚಾರ ಆದ ಬಗ್ಗೆ ಕನಿಕರವೇ ಕನಿಕರ, ಕಣ್ಣೀರೇ ಕಣ್ಣೀರು, ಅದಕ್ಕೆ ವಿರೋಧವೇ ವಿರೋಧ. ನಮ್ಮ ದೇಶದಲ್ಲಿ ಯಾವುದೇ ಪಂಥದ ಸ್ತ್ರೀಯರಿಗೆ ಅನ್ಯಾಯವಾದಾಗ ಸ್ತ್ರೀ ಪದ ಪ್ರಧಾನವಾದಂತಹ ಈ ಪವಿತ್ರ ಹಿಂದೂ ನೆಲದ ತರುಣರು ನಾವು ಎಲ್ಲರಿಗೂ ಕನಿಕರ ಬರುವುದು ಸಹಜ, ನೋವಾಗುವುದು ಸಹಜ, ಆಗಬೇಕಾದದ್ದೇ. ಆದರೆ ಇಂದು ಸಂಜೆ 4 ಗಂಟೆಗೆ ಇದೇ ವ್ಯಾಪ್ತಿಯಲ್ಲಿ ಒಂದು ಪ್ರತಿಭಟನೆ ಆಯ್ತಲ್ಲ, ಯೋಗಿಯವರ ವಿರುದ್ಧ ಕೂಗು ಆಯ್ತಲ್ಲ, ಅವರಿಗೆ ಈ ಸಾಲ್ಮನರ ಮರನ ಪುತ್ರ ಮಾಡಿದ ಅನ್ಯಾಯ, ಅಲ್ಲಿಂದ ಅನ್ಯಾಯ ಮಾಡಿ ಇಲ್ಲಿ ತಲೆಮರೆಸಿದ ಘಟನೆ, ಅಲ್ಲಿಂದ ಬಂದ ಪೊಲೀಸರು ಬೆರಳೆಣಿಕೆಯ ಹೊತ್ತಿನಲ್ಲಿ ಬಂಧಿಸಿದ ಪ್ರಕರಣ ಯಾವುದು ನೆನಪಿಗೆ ಬರಲಿಲ್ಲವೇನು?